ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಜೊತೆಯಾಗಿ ಬರೆದಿದ್ದ ತಾಯಿ ಮಗಳಿಬ್ಬರು ತೇರ್ಗಡೆಯಾಗಿದ್ದಾರೆ. ಮುನ್ನೂರು ಗ್ರಾಮದ ದೇವಲ ನಿವಾಸಿ ಮಮತಾ ರಮೇಶ್ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ತೇರ್ಗಡೆಯಾಗಿದ್ದು, ಈಕೆಯ ಪುತ್ರಿ ಖುಷಿಯು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾಳೆ. 21 ವರ್ಷಗಳ ಹಿಂದೆ ವಿದ್ಯಾರ್ಥಿ ಜೀವನದಲ್ಲಿ ಸ್ವಯಂ ನಿರ್ಧಾರದಿಂದ ಎಸ್ಎಸ್ಎಲ್ಸಿ ಕಲಿಯುವ ಅವಕಾಶದಿಂದ ವಂಚಿತಳಾಗಿದ್ದ ಮಮತಾ ಅನಂತರ 3 ವರ್ಷಗಳ ಹಿಂದೆ ಪರೀಕ್ಷೆ ಬರೆದರೂ ಯಶಸ್ವಿಯಾಗಿರಲಿಲ್ಲ. ಅಂಗನವಾಡಿ ಶಿಕ್ಷಕಿಯಾಗಲು ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ಕಡ್ಡಾಯವಾಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಮನಸ್ಸು ಮಾಡಿ ಪರೀಕ್ಷೆ ಬರೆಯಲು ಧೈರ್ಯ ತೋರಿಸಿದವರು ತಾವಿದ್ದ ಮಹಿಳಾ ಸಂಘಟನೆಯ ಕಾರ್ಯಕರ್ತೆ ಕುತ್ತಾರ್ ಲಚ್ಚಿಲ್. ಅಂಗನವಾಡಿಯಲ್ಲಿ ಸಹಾಯಕಿಯಾಗಿದ್ದ ಮಮತಾ ಸ್ಥಳೀಯ ಜೈ ಹನುಮಾನ್ ಕ್ರೀಡಾ ಮಹಿಳಾ ಸಂಘಟನೆಯಲ್ಲಿ ಬಬ್ಬುಕಟ್ಟೆಯ ಹೀರಾ ಮಹಿಳಾ ಕಾಲೇಜಿನ ಸಹಾಯಕ ಪ್ರಾಂಶುಪಾಲೆ ಭಾಗೀರಥಿ ಅವರ ಪರಿಚಯವಾಗಿತ್ತು. ಅವರ ನಿರ್ದೇಶನದಂತೆ ಪರೀಕ್ಷೆಗೆ ಸಿದ್ಧತೆ ನಡೆಸಿದ ಮಮತಾ ಡಿಸೆಂಬರ್ ತಿಂಗಳಿನಿಂದ ಹಿಡಿದು ಪರೀಕ್ಷೆ ಮುಗಿಸುವವರೆಗೂ ಭಾಗೀರಥಿ ಅವರು ತಮ್ಮ ಮನೆಯಲ್ಲೇ ಉಚಿತವಾಗಿ ತರಬೇತಿಯನ್ನು ನೀಡಿದ್ದಾರೆ. ಮಂಗಳೂರಿನ ಖಾಸಗಿ ಸಂಸ್ಥೆಯಲ್ಲಿ ಪರೀಕ್ಷೆಯನ್ನ ಕಟ್ಟಿದ ಮಮತಾ ಅವರು ತೃತೀಯ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದು, ಪುತ್ರಿ ಖುಷಿ ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ. ಭಾಗೀರಥಿ ಅವರು ಕಳೆದ 10 ವರ್ಷಗಳಿಂದ ತಮ್ಮ ಮನೆಯಲ್ಲೇ ಮಕ್ಕಳಿಗೆ ಉಚಿತ ಶಿಕ್ಷಣ ಹೇಳಿಕೊಡ್ತಲೇ ಬಂದಿದ್ದಾರೆ. ವಿದ್ಯಾದಾನ ಮಹಾದಾನ ಎಂಬಂತೆ ನಮ್ಮ ಜೊತೆಗಿರುವವರು ಕೂಡ ವಿದ್ಯಾವಂತರಾಗಿರಬೇಕು ಅನ್ನುವ ಆಶಯದಂತೆ ಶಿಕ್ಷಣ ಹೇಳಿಕೊಡ್ತಾ ಇದ್ದೇವೆ ಅಂತ ಭಾಗೀರಥಿ ಹೇಳಿದ್ದಾರೆ. ಯಾವ ಕಾರಣಕ್ಕೆ ಬಿಟ್ಟಿದ್ದೀರಿ? ನನ್ನ ಸ್ವಇಚ್ಛೆಯಲ್ಲಿ ತುಂಬ ಟೀಚರ್ ಕೆಲಸಕ್ಕಾಗಿ ಸಪೋರ್ಟ್ ಆಗಿರುತ್ತೆ ನನಗೆ ತುಂಬ. ಮತ್ತೆ ಅವರೇ ತುಂಬ ಸಪೋರ್ಟ್ ನನಗೆ, ಕೂತ್ಕೊಳ್ಳಿ ಅಂತ ಹೇಳಿದ್ರು ಬರೀಗೆ ಅಂತ. ಯಾವ ಕೆಲಸ ಮಾಡ್ತಾ ಇದ್ದೀನಿ? ಈಗ ಅಂಗನವಾಡಿ ಸಹಾಯಕಿಯಾಗಿ ಒಂದು 4-5 ವರ್ಷದ ಹಿಂದೆ ಅವರು ಪ್ರಯತ್ನ ಪಟ್ಟರು, ಅದರಲ್ಲಿ ಸಫಲತೆ ಸಿಗ್ಲಿಲ್ಲ. ಅದೇ ಆಸಕ್ತಿಯಲ್ಲಿದ್ರು. ಕೊರೋನಾ ಟೈಮಲ್ಲಿ ಟಿಕ್ಕಿಂಗ್ ಇದ್ದು ಎಲ್ಲರೂ ಪಾಸ್ ಆಗ್ತಾರೆ ಅಂತ ಹೇಳುವಾಗ ಮತ್ತೊಮ್ಮೆ ಅವರಿಗೆ ಆಸಕ್ತಿ ಚಿಗುರಿತು. ನಾವು ಒಂದೇ ಮಹಿಳಾ ಮಂಡಲದಲ್ಲಿ ಇರುವುದರಿಂದ ಜೈ ಶ್ರೀ ಹನುಮಾನ್ ಕ್ರೀಡಾ ಮಂಡಳಿಯಲ್ಲಿ ಒಟ್ಟಿಗೆ ಇದ್ದಾಗ, ತುಂಬಾ ಜೊತೆಯಲ್ಲಿದ್ದಾಗ ಮಾತನಾಡಿ, ಆಗ ನಾನು ಕೂಡ ಶಿಕ್ಷಕಿ ಆದುದರಿಂದ ನಾನು ಸಹಾಯ ಮಾಡ್ತೇನೆ, ಈ ಸಾರಿ ಬರೆದು ಪಾಸ್ ಆಗುವ, ಏನಾದ್ರೂ ಒಂದು ಸಾಧನೆ ಮಾಡುವ ಅಂತ ಹೇಳಿ ಎಲ್ಲರ ಸಹಕಾರದೊಂದಿಗೆ ಒಂದಿಬ್ಬರು ಒಟ್ಟು ಸೇರಿ ರಿಜಿಸ್ಟರ್ ಮಾಡಿಕೊಂಡ್ರು ಸ್ಟಾರ್ ಟ್ಯುಟೋರಿಯಲ್ ಅಲ್ಲಿ ಮಂಗಳೂರಲ್ಲಿ. ಅವರ ಮಗಳು ಕೂಡ ವಿಶ್ವಮಂಗಳದಲ್ಲಿ ಇದೇ ವರ್ಷ SLC ಇರೋದ್ರಿಂದ ಸುಲಭ ಆಗ್ಬೋದು ಎಂಬ ಒಂದು ಆಶೆಯಿಂದ ಮಾಡಿದ್ದೆವು. ಆದ್ರೆ ಇವರು ನಮ್ಮ ಮನೆಯಲ್ಲಿ ಇನ್ನೂ ಇತರರೊಂದಿಗೆ ಸೇರಿಕೊಂಡು ಬಂದು ದಿವಸ ಆಗಲು ತುಂಬಾ ಆಸಕ್ತಿಯಿಂದ ಪಾಠವನ್ನು ಕಲಿತು ಪಾಸ್ ಆಗಲೇಬೇಕು ಎಂಬ ಒಂದು ಮುತುವರ್ಜಿ ವಹಿಸಿ ಪಾಸ್ ಮಾಡಿಕೊಂಡ್ರು.